2020 ಡಿಸೆಂಬರ್ನಲ್ಲಿ ನಡೆದಂತಹ ಸಿಎಸ್ ಫೌಂಡೇಶನ್ ಪರೀಕ್ಷೆಯಲ್ಲಿ ಆಳ್ವಾಸ್ ವಿದ್ಯಾರ್ಥಿಗಳು ದಾಖಲೆಯ 92.11% ಫಲಿತಾಂಶವನ್ನು ಪಡೆದಿದ್ದಾರೆ. ಒಟ್ಟು 38 ವಿದ್ಯಾರ್ಥಿಗಳು ಸಿಎಸ್ ಫೌಂಡೇಶನ್ ಪರೀಕ್ಷೆ ಬರೆದಿದ್ದು 35 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ದ್ವಿತೀಯ ಬಿಕಾಂ ವಿದ್ಯಾರ್ಥಿ ಲಭಿತೇಶ್ 288 ಅಂಕಗಳೊಂದಿಗೆ ಕಾಲೇಜಿನಲ್ಲಿ ಪ್ರಥಮ ಸ್ಥಾನೀಯವಾಗಿದ್ದಾರೆ. ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಶೈಕ್ಷಣಿಕ ದತ್ತು ಸ್ವೀಕಾರದಡಿ ಶಿಕ್ಷಣ ಮುಗಿಸಿದ್ದು, ಪ್ರಸ್ತುತ ಪದವಿ ಶಿಕ್ಷಣವನ್ನು ದತ್ತು ಶಿಕ್ಷಣದಡಿಯಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿದ್ದಾರೆ. ದ್ವಿತೀಯ ಬಿಬಿಎ ಪ್ರತೀಕ್ಷಾ 284, ದ್ವಿತೀಯ ಬಿಕಾಂನ ಯಶೋಧ ಸಂಗನಾಲ್ 288 ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. ಅಂಜಲಿ ಎಸ್, ಭವ್ಯ ಎನ್, ಚರಣ್ ಎನ್, ಗುರುಪ್ರಸಾದ್, ಹರ್ಷಿತಾ, ಕಾವ್ಯ, ಮೊಹಮ್ಮದ್ ಶಕೀಲ್, ನಾಗನಾಥ್, ಶ್ರುತಿ ರೈ, ಸ್ಟೀಫನ್, ಸುಮಯ್ಯ ಭಾನು, ಅಪೂರ್ವ, ಬಾಲಾಜಿ, ಭವಾನಿ, ಚಂದನ್, ಲಭಿತೇಶ್, ಮಹೇಶ್, ಪ್ರಜ್ವಲ್, ರಂಜನ್, ಸುದರ್ಶನ್, ಸುಮಂತ್, ಯಶೋಧ, ಆದರ್ಶ, ಅನಿರುದ್ಧ್, ಜ್ಯೋತ್ಸ್ನಾ, ಪ್ರಿಯಾ, ಭಾಮಿತಾ, ಪ್ರತೀಕ್ಷಾ, ದುರ್ಗಶ್ರೀ, ಸ್ವಪ್ನ, ಸುಮಿತ್ ಜೈನ್, ಮೇಘಶ್ರೀ, ಟ್ರೀಸಾ ಪವನ್, ಅಚಿಂತ್ಯ ಕೆ ಭಟ್, ಚಿಂತನ್ ಉತ್ತೀರ್ಣರಾಗಿದ್ದಾರೆ. 38 ವಿದ್ಯಾರ್ಥಿಗಳು ಅದರಲ್ಲಿ ಪರೀಕ್ಷೆ ಕೂತ್ಕೊಂಡಿದ್ದರು. ಇದರಲ್ಲಿ 35 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 92.11% ದಾಖಲಾಗಿದೆ. ಇದು ಬಹಳ ದೊಡ್ಡ ದಾಖಲೆ. ದ್ವಿತೀಯ ಬಿಕಾಮನ್ನು ಲಭಿತೇಶ್ ಎಂಬವ 288 ಮಾರ್ಕನ್ನು ಪಡೆದು ಬಹಳ ನಮ್ಮ ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಆಳ್ವಾಸ್ ಪಿಆರ್ಒ ಡಾಕ್ಟರ್ ಪದ್ಮನಾಭ ಶೆಣೆ, ಆಳ್ವಾಸ್ ವೃತ್ತಿಪರ ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಅಶೋಕ್ ಕೆಚಿ, ಸಿಎಸ್ ಸಂಯೋಜಕ ವರುಣ್ ಡೋಗ್ರೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡುಬಿದ್ರೆ.